ಶೇಷಪ್ರಸಾದನ ಯಾನು 60 ಪುಲ್ಲಿ ಅಂಚನೆ ಯಾನು ಪಿಟ್ಟಿ ಗಣೇಶ್ ಪಂಪುನ ನಮಗೆ ಬೊಕ್ಕ ಸವಿತ ಪಂಪುನ ಅರ್ನ ಯಾನು ಮಗೆ ದಯಪಂಡ ಮುರಂದಾಕ್ ಪೊತ್ತು ಎನ್ನ ಪುದರ್ನ ಆರು ಬೊಚ್ಚರ್ನ ಮಂತ್ ಪಾರ್ದೇರು ಅಂಚ ಇಂಕ್ ದಾದ ಮನ್ಪುಡು ಪಂಡ ಯಾನು ಇಂಚಿಂತ ಇತ್ತ ಈ ಪರಿಸ್ಥಿತಿ ಬೈದೆ ಹೈಕ್ ದಾದ ಮನ್ಪುಡು ಬಂದು ಹಿಂಗೆ ಗೊತ್ತಾವದು ಜಿಟಿಕಲ್ಲೆದು ದಾದ ಪಾತ್ರೆಗಳು ಬಂದು ದಯವಿಟ್ಟು ಪಾತ್ರೆದು ಗೊತ್ತು ಜಿಟಿಕಲ್ಲ ಮೀಡದು ಮಾತ ಇಂಕ್ ಪಂಡ ದಾದ ಮನ್ಪು ಯಾನು ಪಮ್ಮದ ಸಮುದಾಯದ ಒಂಜಿ ನಾನು ಗಣೇಶ್ ಪಿಟ್ಟಿ ಪಮ್ಮದ ಇವರ ಹೆಂಡತಿ ಹಾಗೂ ಸುಶಾಂತ್ ಬಂಗೇರ ಇವರ ಅಮ್ಮ. ನನ್ನ ಮಗನಿಗೆ ಬಂದ ಆರೋಪದ ಪ್ರಕಾರ ಅವರು ನನಗೆ ಕ್ರಿಶ್ಚಿಯನ್ಸ್, ನನ್ನ ಮಗ ಕ್ರಿಶ್ಚಿಯನ್ಸ್ ಅಂತ ಹೇಳಿದಕ್ಕೆ ನನಗೆ ಅವರು ಇಲ್ಲಿ ಮಂಗಳೂರಲ್ಲಿರುವ ಯಾವ ಚರ್ಚಲ್ಲಿ ಸಾಗ್ಬೋದು ಹೋಗಿ ಅವನ ಮತ್ತು ನನ್ನ ಹೆಸರಿರುವ ದಾಖಲಾತಿ ಪತ್ರವನ್ನು ತಂದು ನನ್ನಲ್ಲಿ ಇದೇ ಮೀಡಿಯಾದಲ್ಲಿ ಬಂದು ತೋರಿಸ್ಬೇಕು. ಅವನಿಗೆ ದಾಖಲಾತಿ ಪತ್ರವನ್ನು ಅವನು ಕ್ರಿಶ್ಚಿಯನ್ ಅಂತ ಹೇಳಿ ಪ್ರೂಫ್ ಮಾಡಿ ತೋರಿಸ್ಬೇಕು ನಂಗೆ. ನನ್ನ ಮಗನಿಗೆ ಈಗ ಕೆಲಸ ಇಲ್ಲದೆ ಅವನ ಮನೇಲಿದ್ದಾರೆ, ಅದರಲ್ಲಿ ನನಗೆ ಮಾನದಂಡವನ್ನು ಅವ್ರು ಕೊಡ್ಬೇಕು. ಮಾರ್ಚ್ 13ರಂದು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕರಾವಳಿಯ ದೈವನರ್ತನದಲ್ಲಿ ಬೋಲೂರು ಜಾರಂದಯ ದೇವಸ್ಥಾನದಲ್ಲಿ ಇದು ಕ್ರಿಶ್ಚಿಯನ್ ಧರ್ಮದವರಿಂದ ದೈವನರ್ತನ ಮಾಡಿಸಿದ್ದೇವೆ ಅಂತ ಒಬ್ಬರು ಆರೋಪವನ್ನು ಮಾಡಿದ್ದಾರೆ. ಈ ಆರೋಪದ ವಿಚಾರವಾಗಿ ಎಲ್ಲ ಮಾಧ್ಯಮದಲ್ಲಿ ಎಲ್ಲ ಸುದ್ದಿಗೋಷ್ಠಿಯಲ್ಲೆಲ್ಲ ಬಂದಾಗ ಇದು ಆ ದೈವನರ್ತನ ಮಾಡಿದಂತಹ ಬಂಟಕ್ಕೆ ಕಟ್ಟಿದವನಿಗೆ ಅದು ಅವನನ್ನು ಕ್ರಿಶ್ಚಿಯನ್ ಸಮುದಾಯ ಅಂತ ಎಲ್ಲ ಬಿಂಬಿಸಿ ಅದರಿಂದ ಅವನಿಗೆ ತುಂಬ ಅವನ ಕೆಲಸಕ್ಕೆ ತೊಂದರೆಯಾಗಿದೆ. ಹಾಗೂ ಅಲ್ಲಿ ನೇಮೋತ್ಸವದ ಜವಾಬ್ದಾರಿಯನ್ನು ವಹಿಸಿಕೊಂಡಂತಹ ಗಣೇಶ್ ಪಂಬದ ಚಿಪ್ಪಾರು ಇವರಿಗೆ ಕೂಡ ಅವರ ಕೇರಳ ಮತ್ತು ಆ ಗಡಿನಾಡಿನ ಭಾಗದಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಈಚೆ ನಮ್ಮ ಮುಡಿಪು ಆ ವಲಯದಲ್ಲಿ ನೇಮೋತ್ಸವವನ್ನು ಕಟ್ಟಿಕೊಂಡು ಪರಂಪರೆಯ ಆ ಹಿಂದಿನಿಂದ ಬಂದಂತ ಹಿರಿಯರು ಯಾವ ರೀತಿ ಮಾಡಿಕೊಂಡು ಬಂದಿದ್ದಾರೆ ಆ ಕಟ್ಟುಪಾಡಿನ ಪ್ರಕಾರ ಅವರು ಅವರವರ ಆ ಸ್ಥಾನಮಾನ ಮಾಗನೆ ಸೀಮೆಗಳಲ್ಲೆಲ್ಲ ದೇವನರ್ತನ ಮಾಡಿಕೊಂಡು ಬಂದಿದ್ದಾರೆ. ಇಲ್ಲಿ ಇನ್ನೊಂದು ವಿಚಾರವೇನೆಂದರೆ ಈ ಸುಶಾಂತ್ ಬಂಗೇರ ಎಂಬವರು ಪದವಿನಂಗಡಿ ಸೇಸಪ್ಪ ಸಾಲ್ಯಾನ್ ಪಂಬದ ಇವರ ಮಗನಾದ ಪಿಟ್ಟಿ ಗಣೇಶ್ ಪಂಬದ ಇಲ್ಲೆಲ್ಲ ಹೆಚ್ಚಿನ ಈ ಮಂಗಳೂರಿನ ಎಲ್ಲ ಕಡೆಗಳಲ್ಲಿ ಪ್ರಖ್ಯಾತ ದೈವನರ್ತಕರ ಜೊತೆಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ ಅವರು. ಈಗ ಅವರಿಲ್ಲ, ತೀರಿ ಹೋಗಿದ್ದಾರೆ. ಆದರೆ ಅವರ ಮಗನಾದ ಸುಶಾಂತ್ ಬಂಗೇರ ಇವರು 13 ವರ್ಷಗಳಿಂದ ದೈವಾರಾಧನೆಯಲ್ಲಿ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ. ಇವರ ಪ್ರಥಮವಾದ ಒಂದು ದೈವನರ್ತನ ಇದ್ರೆ ಹಳೆಯಂಗಡಿ ಇಲ್ಲಿ ಅಶೋಕ್ ಬಂಗೇರ ಇವರ ಜೊತೆ ಅವರೊಂದು ನೇಮವನ್ನು ಕಟ್ಟಿದ್ರು. ಆ ಸಂದರ್ಭದಲ್ಲಿ ಅವರು ಕಟ್ಟಿದಂತಹ ಸಣ್ಣ ಪ್ರಾಯದಲ್ಲಿ ಕಟ್ಟಿದಂತಹ ನೇಮೋತ್ಸವದ ವಿಡಿಯೋ ತುಣುಕುಗಳು ಎಲ್ಲ ಕಡೆಯಲ್ಲಿ ವೈರಲ್ ಆಗಿ ಅದೊಂದು ಪ್ರಖ್ಯಾತಿಯನ್ನು ಪಡೆದಿತ್ತು. ಚಿಕ್ಕ ಹುಡುಗ ನೇಮ ಕಟ್ಟಿದ್ದಾನೆ, ಒಳ್ಳೆ ಚಂದ ಆಗಿದೆ, ಅವನ ಬಗ್ಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಅನಂತರ ಅವನು ಹಲವಾರು ಬಾರ್ಕೋರಿನಿಂದ ಬಂದು ಮಂಗಳೂರಿನ ತನಕ ಎಲ್ಲ ದೈವನರ್ತಕರ ಜೊತೆ ಬಂಟ ದೈವಕ್ಕೆ, ಹೀಗೆ ಸಣ್ಣ ಸಣ್ಣ ಪಿಲಿಚಾಮುಂಡಿ ದೈವಕ್ಕೆ ಇತರ ದೈವ ನರ್ತನ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾನೆ. ಮತ್ತು ಇತ್ತೀಚೆಗೆ ಅಂದ್ರೆ ನಾವು ನಮ್ಮ ಒಟ್ಟಿಗೆ ಈಗ ಚಾಕರಿ ಮಾಡುವಾಗ ಮೊನ್ನೆ ಬೋಲೂರು ಅಂದ್ರೆ ಫೆಬ್ರವರಿ 1 ತಾರೀಕಿನಂದು ಬೋಲೂರು ಜಾರಂದಯ ದೇವಸ್ಥಾನದಲ್ಲಿ ಗಣೇಶ್ ಪಂಬದರವರ ಒಟ್ಟಿಗೆ ಸುಶಾಂತ್ ಬಂಗೇರವರು ನೇಮವನ್ನು ಕಟ್ಟಿದ ಬಗ್ಗೆ ಅವರು ಕ್ರಿಶ್ಚಿಯನ್ ಸಮುದಾಯ ಅಂತ ಏನು ಆರೋಪ ಮಾಡಿದ್ದಾರೆ ಅದರ ದಾಖಲೆ ಸಮೇತ ನಮ್ಮ ಹತ್ರ ಇದೆ. ಅವರ ಇದು ಜಾತಿ ಸರ್ಟಿಫಿಕೇಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ನಲ್ಲಿ ಸುಶಾಂತ್ ಪಂಬದ SC ಹೀಗೆ ದಾಖಲೆ ಸಮೇತ ನಮ್ಮೊಟ್ಟಿಗೆ ಇದೆ. ಇದು ಅವರ ದಾಖಲೆ ಒರಿಜಿನಲ್. ಇದರಲ್ಲಿ ತಹಸೀಲ್ದಾರ್ ಅವರು ವರದಿ ಮಾಡಿದ್ದಾರೆ. ಅರ್ಜಿದಾರ ಇದು ಪಂಬದ ಸಮುದಾಯದವರಾಗಿದ್ದಾರೆ, ದೃಢೀಕರಿಸಿದ್ದಾರೆ ಅಂತ ಸೀಲ್ ಸಮೇತ ಇದೆ ಸರಕಾರದ್ದು. ಹಾಗಾಗಿ ಇವರು ಆರೋಪ ಮಾಡಿದವರಲ್ಲಿ ಯಾವುದೇ ತರಹದ ದಾಖಲೆಗಳಿಲ್ಲ. ಹೀಗೆ ಕ್ರಿಶ್ಚಿಯನ್ ಅಂತ ಹೇಳುವಾಗ ಅವರ ಎಲ್ಲ ಚರ್ಚ್ಗಳಲ್ಲಿ ಅವರ ಬಗ್ಗೆ ಸಂಬಂಧಪಟ್ಟಂತಹ ದಾಖಲೆಗಳು ಬೇಕು. ಯಾವುದೇ ದಾಖಲೆಗಳು ಇಲ್ಲದೆ ಅದರ ಬಗ್ಗೆ ಆರೋಪ ಮಾಡುವುದು ತಪ್ಪಲ್ವಾ? ಇವರು ಮೊದಲಲ್ಲ ಕಟ್ಟೋದು. ಈಗ ಇದೇ ಬೋಲೂರು ದೇವಸ್ಥಾನಕ್ಕೆ ಇದಕ್ಕಿಂತ ಮೊದಲು ಯಾರೆಲ್ಲ ಕಟ್ಟ ಇದ್ರು ಅವರೊಟ್ಟಿಗೆ ಚಿಕ್ಕ ವಯಸ್ಸಿನಲ್ಲಿ ಹೋಗಿ ಆ ದೇವಸ್ಥಾನದಲ್ಲಿ ಚಾಕರಿ ಮಾಡಿಕೊಂಡು ಬಂದಿದ್ದಾರೆ.
ಇವರು ಇತ್ತೀಚೆಗೆ ನಮ್ಮ ಮಂಗಳೂರಿನ ಕದ್ರಿ ದೇವಸ್ಥಾನದಲ್ಲಿ ಜಾರಂದಾಯ ಬಂಟ ದೈವಕ್ಕೆ ನೇಮ ಕಟ್ಟಿದ್ರು. ಅದು ಇನ್ಸ್ಟಾಗ್ರಾಮ್ ಇತರ ಮೀಡಿಯಾಗಳಲ್ಲಿ ಅವರ ನೇಮದ್ದು ವಿಡಿಯೋ ಎಲ್ಲ ತುಣುಕು ಬಂದಾಗ ಬಹಳ ಒಳ್ಳೆಯ ರೀತಿಯಲ್ಲಿ ನೇಮ ಮಾಡಿದ್ರು. ಆ ಕುರಿತು ನಾವು ಬೋಲೂರಿನಲ್ಲಿ ನಮ್ಮೊಟ್ಟಿಗೆ ಕಟ್ಟಿಸಿದ್ದೇವೆ. ಇದು ನಾವು ಕಟ್ಟಿಸುವುದು ನಮ್ಮೊಟ್ಟಿಗೆ ಮೊದಲ ಬಾರಿ. ಹಾಗಾಗಿ ಗಣೇಶ್ ಬಮ್ಮದರವರು ಚಿಪ್ಪಾರು ಅಥವಾ ಈಚೆ ಕೇರಳ ಭಾಗದಲ್ಲಿ ನೇಮ ಕಟ್ಟುವಾಗ ಅವ್ರಿಗೆ ಹೆಚ್ಚಿನ ಕಡೆಯಲ್ಲಿ ಮೊದಲಿನ ಸಂಪ್ರದಾಯವನ್ನು ಉಳಿಸಿಕೊಂಡು ಬಂದು ನೇಮ ಕಟ್ಟುವ ಇದರಲ್ಲಿ ಅವರ ಬಗ್ಗೆ ಕೆಲವರಿಗೆ, ಅಂದ್ರೆ ಈಗ ಅವರು ಮೊನ್ನೆ ಹೇಳಿದ್ರು ಉದ್ಯಾವರ ಕಾಂತ ಬಮ್ಮದ ನಮ್ಮ ಮಾವ ಅವರ ಮಗಗೆ ನೇಮ ಅವರ ಮಗ ನನ್ನ ಗಂಡ, ಅಂದ್ರೆ ಅವರ ಗಂಡನವರು ಗಂಡ ಈಗ ನೇಮ ಕಟ್ಟುವುದಿಲ್ಲ, ಅವರು ಉನ್ನತ ಹುದ್ದೆಯಲ್ಲಿದ್ದಾರೆ. ಆದ್ರೆ ಆ ಉಳಿದ ಕಾಂತ ಬಮ್ಮದನವರ ಈ ಯಾವ ಅಜಲ ವ್ಯವಸ್ಥೆಯಲ್ಲಿ ಇದೆ ಅಲ್ಲೆಲ್ಲ ಈಗ ಗಣೇಶ್ ಬಮ್ಮದರು ನೇಮ ಕಟ್ತಾ ಇದ್ದಾರೆ. ಅದು ಅಲ್ಲಿನ ಆ ದೇವಸ್ಥಾನದಲ್ಲಿ ನೇಮ ಮಾಡಿಸುವವರು ಅವರೇ ಖುದ್ದು ನೇಮ ಕಟ್ಟಲಿಕ್ಕೆ ಹೇಳಿಕೆ ಕೊಟ್ಟು ಮಾಗನೆಗಳು ಕೂಟ ಎಲ್ಲ ತೀರ್ಮಾನ ಮಾಡಿ ಇವರನ್ನು ನೇಮಿಸಿದ್ದು. ಯಾವುದೇ ಇದರಲ್ಲಿ ಇವರು ಹೋಗಿ ಕೇಳಿಕೊಂಡಾಗ್ಲಿ ಎಂತ ಹೀಗೆ ಹೋಗಿ ನೇಮ ಕಟ್ಟಿದ್ದಲ್ಲ. ಈ ಅಜಲಿನವರು ಕರೆದು ನೇಮ ಮಾಡಿದ ಪ್ರಕಾರ ಇಲ್ಲಿ ನೇಮ ಕಟ್ಟಿಕೊಂಡು ಹೋಗುವಾಗ ಇದರ ಬಗ್ಗೆ ಇವರಿಗೆ ಸ್ವಲ್ಪ ಮನಸ್ತಾಪಗಳು ಹೀಗೆ ಕಲಹಗಳು ಅವರಿಗೆ ಮನಸ್ಸಿಗೆ ಬಂದಿತ್ತು. ಹಾಗಾಗಿ ಯಾವ ವಿಷಯದಲ್ಲಿ ಇವರನ್ನು ತೇಜೋವಧೆ ಮಾಡಬೇಕು ಅಂತ ಕಾಯ್ತಾ ಇದ್ರು. ಹಾಗಾಗಿ ಈ ಬೋಲೂರಿನ ವಿಷಯದಲ್ಲಿ ಇದರ ದಾಖಲೆಗಳಿಲ್ಲದೆ ಆ ಸುಶಾಂತ್ ಬಂಗೇರ ಇವರ ಬಗ್ಗೆ ಕ್ರಿಶ್ಚಿಯನ್ ಅಂತ ಅಪವಾದ ಮಾಡಿ ಗಣೇಶ್ ಬಮ್ಮದರನ್ನು ಮತ್ತು ಸುಶಾಂತ್ ಬಮ್ಮದರನ್ನು ತೇಜೋವಧೆ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಇದಕ್ಕೆ ಅವರಲ್ಲಿ ಯಾವುದೇ ದಾಖಲೆಗಳಿಲ್ಲ, ಆದ್ರೆ ನಮ್ಮಲ್ಲಿ ಎಲ್ಲ ಅವರ ಸರ್ಟಿಫಿಕೇಟ್ ಮತ್ತೆ ಇದು ಹೊಸತಾಗಿ ಇದು ಅಪ್ಡೇಟ್ ಆದಂತಹ ಎಲ್ಲ ಕರ್ನಾಟಕ ಸರ್ಕಾರ ಕಂದಾಯ ಇಲಾಖೆ ನಮೂನೆ ಡಿ ಅನುಸೂಚಿತ ಜಾತಿ ಅಥವಾ ಅನುಸೂಚಿತ ಬುಡಕಟ್ಟು ಪ್ರಮಾಣ ಪತ್ರ, ಇದು ಒರಿಜಿನಲ್, ನಮ್ಮಲ್ಲಿ ಇದು ದಾಖಲೆ ಸಮೇತ ಉಂಟು ಇದು. ಹಾಗಾಗಿ ಈ ಆರೋಪ ಮಾಡಿದಂತವರು ಇದರ ಬಗ್ಗೆ ನಮ್ಮ ಈ ಮೀಡಿಯಾದಲ್ಲಿ ಅವರು ಬಂದು ಈಗ ಆರೋಪ ಮಾಡಿದಾಗ ಮೀಡಿಯಾದಲ್ಲೇ ಬಂದು ಅವರು ಕ್ಷಮೆ ಕೇಳಬೇಕು. ಅದಲ್ಲದೆ ಇತ್ತೀಚೆಗೆ ಮೊನ್ನೆ ಅವರೊಂದು ಹೇಳಿಕೆ ಕೊಟ್ಟಿದ್ರು ನಮ್ಮ ಟಿವಿ ಇದರಲ್ಲಿ, ಹೇಗೆಂದ್ರೆ ಇದು ನಿಮ್ಮ ಸಮುದಾಯ ಇದರ ಬಗ್ಗೆ ಏನು ಕೇಳಲಿಲ್ವಾ ಅಂತ. ಆಗ ಅವರೊಂದು ಮಾತು ಹೇಳಿದ್ರು, ನಮ್ಮ ಸಮುದಾಯದವರು ಯಾರು ಇದರ ಬಗ್ಗೆ ಪ್ರಶ್ನೆ ಮಾಡಲ್ಲ, ಯಾಕೆಂದ್ರೆ ಪಂಬದರೆಲ್ಲರೂ ಕಲ್ಲರೆ ಅಂತ. ಅದು ಅದರಲ್ಲಿ ಆ ವಿಡಿಯೋದಲ್ಲಿ ಕರೆಕ್ಟ್ ಆಗಿ ಉಂಟು ಕೊನೆಯ ಭಾಗದಲ್ಲಿ. ಹಾಗಾದ್ರೆ ನಮ್ಮ ಹಿರಿಯರು ಅದು ಇದು ಮುದ್ರೆಯನ್ನಿಟ್ಟು ಪರಂಪರಾಗತವಾಗಿ ಬಂದಂತಹ ಎಲ್ಲ ನಿಯಮಗಳನ್ನು ನಿಷ್ಠೆಯಿಂದ ಮಾಡಿಕೊಂಡು ಬಂದಂತವರು ಮತ್ತೆ ಈಗ ಪ್ರಸ್ತುತವಾಗಿ ಎಲ್ಲ ಹೆಸರಾಂತ ಕಲಾವಿದರು ಅವರೆಲ್ಲ ಈ ನೇಮವನ್ನು ಕಟ್ಟುವಾಗ ಇದು ಪಂಬದರೆಲ್ಲರೂ ಈ ಸಮುದಾಯ ನಮ್ಮ ಪಂಬದ ಸಮುದಾಯಕ್ಕೆ ಕಲ್ಲರ ಪಟ್ಟ ಹೀಗೆ ಅವರು ಮಾಧ್ಯಮದ ಮುಖಾಂತರ ಹೇಳಿದಾಗ ಇದು ನಮ್ಮ ಪಂಬದ ಸಮುದಾಯಕ್ಕೆ ಬಂದಂತಹ ಕಪ್ಪು ಚುಕ್ಕೆ. ನಾನು ಗಣೇಶ್ ಪಿಟ್ಟಿ ಪಂಬದ ಇವರ ಹೆಂಡತಿ ಹಾಗೂ ಸುಶಾಂತ್ ಬಂಗೇರ ಇವರ ಅಮ್ಮ. ನನ್ನ ಮಗನಿಗೆ ಬಂದ ಆರೋಪದ ಪ್ರಕಾರ ಅವರು ನನಗೆ ನನ್ನ ಮಗ ಕ್ರಿಶ್ಚಿಯನ್ಸ್ ಅಂತ ಹೇಳಿದಕ್ಕೆ ನನಗೆ ಅವರು ಇಲ್ಲಿ ಮಂಗಳೂರಲ್ಲಿರುವ ಯಾವ ಚರ್ಚಲ್ಲಿ ಸಾಗ್ಬೋದು ಹೋಗಿ ಅವನ ಮತ್ತು ನನ್ನ ಹೆಸರಿರುವ ದಾಖಲಾತಿ ಪತ್ರವನ್ನು ತಂದು ನನ್ನಲ್ಲಿ ಇದೇ ಮೀಡಿಯಾದಲ್ಲಿ ಬಂದು ತೋರಿಸ್ಬೇಕು ಅವನದ್ದು ದಾಖಲಾತಿ ಪತ್ರವನ್ನು. ಅವನು ಕ್ರಿಶ್ಚಿಯನ್ ಅಂತೇಳಿ ಪ್ರೂಫ್ ಮಾಡಿ ತೋರಿಸ್ಬೇಕು ನನಗೆ. ನನ್ನ ಮಗನಿಗೆ ಈಗ ಕೆಲಸ ಇಲ್ಲದೆ ಅವನ ಮನೇಲಿದ್ದಾರೆ, ಅದರದ್ದು ನನಗೆ ಮಾನದಂಡವನ್ನು ಅವ್ರು ಕೊಡ್ಬೇಕು. ಎರಡನೇದಾಗಿ ನನ್ನ ಮಗ ಹೇಳ್ತಾನೆ ಅವನ್ ಬಲ್ಮೆ ಹೇಳ್ತಾನಂತ. ಬಲ್ಮೆ ಹೇಳುದು ಅದು ನಮ್ಮ ಮನೆ ನೋಡಿ, ನಿನ್ನೆ ನೋಡಿರ್ಬೋದು ನೀವು ವಿಡಿಯೋದಲ್ಲಿ ನಮ್ಮ ಮನೆಯನ್ನು ಅದರ ಅವಸ್ಥೆಯನ್ನು. ಅಂತ ಬುದ್ಧಿ ನಮಗೆ ಇಲ್ಲ. ಆದ್ರೆ ಅವರು ರತಿ ಅಂತ ಹೇಳುವವರು ನನ್ನ ದೊಡ್ಡ ಮಗನನ್ನು ಒನ್ ಟೈಮ್ಗೆ ನೇಮ ಕಟ್ಟಿಸಿದ್ದಾರೆ. ಆಗ ಅವ್ರಿಗೆ ಕ್ರಿಶ್ಚಿಯನ್ಸ್ ಅಂತ ಕಾಣಿಲ್ವಾ? ಇವರ ತಂದೆ ಗಣೇಶ್ ಪಮ್ಮದ ಇರುವಾಗ ಅವರಿಗಾಗ ಈ ಮಾತನ್ನು ತೆಗಿಬಹುದಿತ್ತಲ್ವಾ? ಅವರು ಕ್ರಿಶ್ಚಿಯನ್ ಜಾತಿ ಅಂತ. ಆಗ ಎಲ್ಲಿ ಹೋಗಿದ್ರು ಇವರು? ಈಗೆಲ್ಲದಕ್ಕೂ ಯಾರ್ಯಾರ ಗ್ರಜ್ಜಲ್ಲಿ ಏನೇನು ತೆಗೆಯೋದು ಬೇಡ ಅವರು. ನನ್ನ ಚಿಕ್ಕ ಮಗಂದು ಲೈಫನ್ನು ಅವನು ಹಾಳು ಮಾಡೋದು ಬೇಡ ಅವರು. ಅವನಿಗೆ 4 ಜಾಗಿಗೆ ಹೋದ್ರೆ ಅಲ್ಲಿ ಅವನಿಗೆ ಮರ್ಯಾದಿದೆ. ಆ ಹೋದ ಮರ್ಯಾದನ್ನು ಅವ್ರು ತಂದು ಕೊಡ್ತಾರಾ? ನನಗೆ ಗೊತ್ತಿಲ್ಲ. ಅವರು ಇಲ್ಲಿ ಮೀಡಿಯಾದಲ್ಲಿ ಬಂದು ನನಗೆ ಅದು ದಾಖಲಾತಿಯನ್ನು ತೋರಿಸ್ಬೇಕು. ನಾನು ಪಂಬದರ ಸಂಘಕ್ಕೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೇನೆ. ಇದರ ವಿಚಾರವಾಗಿ ಅವರು ಸಹ ಕೈಗೊಳ್ಳಬೇಕು. ಶ್ರೇಷ್ಠ ಪ್ರಸಾದನ 60 ಅಂಚನೆ
ಯಾನು ಪಿಟ್ಟಿಗರೇಸ್ ಪಂಪುನ ನಮಗೆ ಬೊಕ ಸವಿತ ಪಂಪುನ ಅರ್ನ ಯಾನು ಮಗೆ ದಯಪಂಡ ಮುರಂದಾತ್ ಪೊಟ್ಟು ಎನ್ನ ಪುದರ್ನು ಆರು ಬೊಚ್ಚನ್ನ ಮಂತ್ ಪಾರ್ದೇರು ಅಂಚ ಇಂಕ್ ದಾದ ಮನ್ಪೋಡು ಪಂಡ ಯಾನು ಇತ್ತೆ ಈ ಪರಿಸ್ಥಿತಿ ಬೈದೆ ಐಕ್ ದಾದ ಮನ್ಪೋಡು ಬಂದು ಹಿಂಗೆ ಗೊತ್ತಾವದಿಜ್ಜಿ ನಿಕಲ್ಲೆದು ದಾದ ಪಾತ್ರೆಡು ಬಂದು ದಯವ ಪಾತ್ರೆದು ಗೊತ್ತುಜ್ಜಿ ನಿಕಲ್ಲ ಮೀಡದೆದುಡು ಮಾತ ಇಂಕ್ ಪಂಡ ದಾದ ಮನ್ಪು ಯಾನು ಪಮ್ಮದ ಸಮುದಾಯದ ಒಂಜಿ ಎಲ್ಲ ಪತ್ರಿಕೋದ್ಯಮ ಮಾಧ್ಯಮದವರಿಗೆ ವಿಶೇಷವಾಗಿ ಈ ಬೆಳಗಿನ ಮುಸ್ಸಂಜೆಯ ಶುಭಾಶಯನ್ನು ಕೋರುತ್ತಾ, ಬಹುಶಃ ದೈವಾರಾಧನೆ ಎನ್ನುವಂತ ಒಂದು ವಿಚಾರ ಈ ಮುಂಚೆ ಕೂಡ ಬಹಳ ಒಂದು ಕಟ್ಟುನಿಟ್ಟು ಆದಂಥ ಒಂದು ಶಿಸ್ತು ಕ್ರಮಗಳಲ್ಲಿ ನಡೆಯುವಂಥ ಒಂದು ದೈವಾರಾಧನೆಯ ಪರಂಪರೆ. ಅದರಲ್ಲೂ ಬಹುಶಃ ದೈವಾರಾಧನೆಗೆ ಇರುವಂಥ ಒಂದು ಕಟ್ಟುಪಾಡು ಪದ್ಧತಿಗಳಲ್ಲಿ 16 ಗುತ್ತು, 16 ಉಳಗುತ್ತು ಮತ್ತು 16 ಜಾತಿ ವರ್ಗ ಎನ್ನುವಂಥ ಒಂದು ಸಂಪ್ರದಾಯವನ್ನು ನಮ್ಮ ಪೂರ ಹಿರಿಯ ತಲೆಮಾರು ನಮ್ಮ ಬಹುಶಃ ಒಂದು ಸಾಧಾರಣ ಒಂದು 2000 ವರ್ಷದಿಂದ ಕೂಡ ಅದನ್ನು ಮುನ್ನಡೆಸ್ತಾ ಬರ್ತಾ ಇದ್ದಾರೆ. ಬಹುಶಃ ಪದೇ ಪದೇವನ್ನು ದೈವಾರಾಧನೆಗೆ ಬೇರೆ ಬೇರೆ ರೀತಿಯಲ್ಲಿ ಒಂದು ಅಪಚಾರ ಮತ್ತು ಅಪಕೀರ್ತಿಗಳು ಮತ್ತೆ ವಾಗ್ವಾದಗಳು ಬೇರೆ ಬೇರೆ ರೀತಿ ಭಿನ್ನಾಭಿಪ್ರಾಯಗಳಲ್ಲಿ ಅದು ಬರ್ತಾ ಇರುವುದು. ಮತ್ತೆ ಅದಕ್ಕೆ ಉತ್ತರವಾಗಿ ಪ್ರಸ್ತುತ ದೈವಾರಾಧನೆಯ ಕೊಡಿಯಡಿಯಲ್ಲಿ ಯಾವ ವಿಚಾರಗಳು ಕೆಲವೊಂದು ವಿಚಾರಗಳು ತಪ್ಪಿ ನಡೆಯುತ್ತಾ ಇದೆಯೋ ಅದನ್ನು ಅದೇ ಕೊಡಿಯಡಿಯಲ್ಲಿ ಪರಿಹರಿಸಬೇಕಂತ ದೈವಾರಾಧನೆ ಪದ್ಧತಿ. ಬಹುಶಃ ಯಾವ ಕೋರ್ಟು ಕಚೇರಿಗಳಲ್ಲೂ ನ್ಯಾಯ ಇತ್ಯರ್ಥ ಆಗದಂತ ವಿಚಾರಗಳು ಅದು ದೈವಾರಾಧನೆ ಕೊಡಿಯಡಿಯಲ್ಲಿ ಅದು ಮುಂಚೆ ಕೂಡ ನಡೀತಾ ಇತ್ತು, ಈಗ ನಡೀತಾ ಇದೆ ಪ್ರಸ್ತುತ ಈ ಕಾಲಘಟ್ಟದಲ್ಲಿ ಮಾಧ್ಯಮದಲ್ಲಿ. ಪ್ರಸ್ತುತ ಈ ವಿಚಾರಕ್ಕೆ ಮಾಧ್ಯಮ ಯಾವುದಂದ್ರೆ ಅದರ ದೈವಾರಾಧನೆ ಕೊಡಿಯಡಿಯಲ್ಲಿ ಯಾವ ಕ್ಷೇತ್ರ ಅಂತ ನಾವು ಬಿಂಬಿಸ್ತಾ ಇದ್ದೇವೆ. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾದಂಥ ಒಂದು ಕೀರ್ತಿ ಮತ್ತು ವಿಶೇಷವಾದಂಥ ಸ್ಥಾನಮಾನ ಇರುವಂಥ ಒಂದು ಬೋಳೂರು ಕ್ಷೇತ್ರ. ಅದು ಈ ಪ್ರಸ್ತುತ ಈ ಕಾಲಘಟ್ಟದಲ್ಲಿ ಅಲ್ಲ, ಬಹುಶಃ ನಾನು ಕೂಡ ಸಮಾಜ ಸಂಘದಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಒಂದು ಹೊತ್ತಿನಲ್ಲಿ ಒಂದು ಇಂಥ ಸಂದರ್ಭ ಮುಂಚೆ ಬಂದಿತ್ತು. ಅದನ್ನು ಅಲ್ಲೇ ನಾವು ಇತ್ಯರ್ಥ ಮಾಡಿದ್ದೇವೆ. ಆ ಕ್ಷೇತ್ರದಲ್ಲಿ ನೇಮ ಕಟ್ಟುವ ಒಂದು ವಿಚಾರದಲ್ಲಿ ಒಂದು ಬಂದಂಥ ಒಂದು ಸಣ್ಣ ಒಂದು ನ್ಯಾಯ ಇತ್ತು. ಅದು ಅಲ್ಲೇ ನ್ಯಾಯ ಇತ್ಯರ್ಥವಾಗಿದೆ, ಆ ಕ್ಷೇತ್ರದಲ್ಲಿ ಇತ್ಯರ್ಥವಾಗಿದೆ. ಬಹುಶಃ ಈ ಮಾಧ್ಯಮಗಳಿಗೆ ಇಂಥ ವಿಚಾರಗಳನ್ನು ಹೇಳ್ಕೊಂಡು ಬರುವುದು ಮತ್ತೆ ಇಂಥ ವಿಚಾರ ಪ್ರಚಾರ ಮಾಡುವುದು ಮತ್ತೆ ಕುಲಕಸುಬುದಾರರ ಒಂದು ತೇಜೋವಧೆ ಮಾಡುವಂತ ಒಂದು ವಿಶೇಷ ವೈಯಕ್ತಿಕ ವಿಚಾರಗಳನ್ನು ಇಟ್ಟುಕೊಂಡು ಇದು ಸರಿಯಲ್ಲ ಅಂತ ನನ್ನ ಒಂದು ಅಭಿಪ್ರಾಯ. ಬಹುಶಃ ಅಂದ್ರೆ ನಮಗೆ ನಮ್ಮದೇ ಆದಂತ ಒಂದು ಕಟ್ಟುಪಾಡು, ನಮ್ಮದೇ ಆದಂತ ಶಿಸ್ತು ಬದ್ಧ ಕ್ರಮಗಳು ನಮ್ಮ ಪಾರಂಪರೆ ನಮ್ಮ ಹಿರಿಯರು ನಡೆಸಿಕೊಂಡು ಬಂದಿದ್ದಾರೆ. ಬಹುಶಃ ಅದು ಯಾವ ಕ್ಷೇತ್ರದಲ್ಲಿ ಯಾವ ಸಮಾಜದಲ್ಲಿ ಆ ಸಮಾಜಮುಖಿಯಾಗಿ ಮತ್ತೆ ಸಂಘದಲ್ಲಿ ಮತ್ತೆ ಆ ಕ್ಷೇತ್ರದಲ್ಲಿ ಯಾವ ನ್ಯಾಯಗಳು ಇತ್ಯರ್ಥ ಆಗಬೇಕು ಅದನ್ನು ಅಲ್ಲೇ ಮಾಡಿದ್ರೆ ಉತ್ತಮ ಅಂತ ನನ್ನ ಒಂದು ಅಭಿಪ್ರಾಯ. ಬಹುಶಃ ಸುಶಾಂತ್ ಬಹುಶಃ ನಾನು ಈಗ ನೋಡುವುದಲ್ಲ, ಸಾಧಾರಣ ಒಂದು ಬಾಲ್ಯಪ್ರಾಯದಿಂದ ನಾನು ಗಂಧಕಾಡು ಪರಿಸರದಲ್ಲಿ ಹುಟ್ಟಿ ಬೆಳೆದಂತಹ ಒಂದು ಮಗು. ಬಹುಶಃ ನಮ್ಮ ಸಮಾಜದ ಹಿರಿಯರಾದಂಥ ಶೇಷಪ್ಪ ಸಾಲಿಯನ್ ಅಂತ ಹೇಳಿದ ಅವರ ಮೊಮ್ಮಗ. ಸಮಾಜ ಸಂಘವನ್ನು ಕಟ್ಟಿ ಬೆಳೆಸಿದಂತ ಒಂದು ಹಿರಿಯರು ಯಾರು ಶೇಷಪ್ಪ ಸಾಲಿಯನ್ ಅಂತ ಒಂದು ಪ್ರಧಾನ ಕಾರ್ಯದರ್ಶಿಯಾದಂಥ ಒಂದು ಹೊತ್ತಿನಲ್ಲಿ ಸಮಾಜವನ್ನು ಕಟ್ಟಿ ಬೆಳೆಸಿ ಸಮಾಜದ ಒಗ್ಗಟ್ಟಿಗಾಗಿ ದುಡಿದಂಥ ಒಂದು ಪುಣ್ಯಾತ್ಮ ಅವರನ್ನು ಬಹುಶಃ ಈ ಸಂದರ್ಭದಲ್ಲಿ ನಾನು ಅವರ ಮೊಮ್ಮಗ ಅಂತ ಹೇಳುವಂತ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಈ ಹೊತ್ತಿನಲ್ಲಿ ಅವರ ಮೊಮ್ಮಗ ಆ ಕಸಬನ್ನು ಮುಂದೆ ಹೊಡೆಸ್ಕೊಂಡ ಹೋಗ್ತಾ ಇದ್ದಾನೆ ಅನ್ನೋ ಒಂದು ನನಗೆ ಸಂತೋಷ. ಬಹುಶಃ ಪ್ರಸ್ತುತ ಮಾಧ್ಯಮದಲ್ಲಿ ಇರುವಂತ ವಿಷಯ ಅಂದ್ರೆ ಕ್ರಿಶ್ಚಿಯನ್ ಹುಡುಗನನ್ನು ತಂದು ನೇಮ ಕಟ್ಟಿಸಿದ್ದಾರೆ ಅಂತ. ದೈವಾರಾಧನೆ ಕೊಡಿಯಡಿಯಲ್ಲಿ ನೋಡುವಾಗ 16 ಗುತ್ತು, 16 ಉಳಗುತ್ತು ಮತ್ತೆ ಚಾಕಿರ ವರ್ಗ ಅಂತಾನೆ ಹೇಳ್ತಾರೆ, 16 ವರ್ಗ ಅಂತ. ಬಹುಶಃ ಈಗಲೂ ಕೂಡ ಯಾವ ವರ್ಗಕ್ಕೂ ದೈವಾರಾಧನೆಗೆ ಬರಬಾರದನ್ನೋ ಅಂತ ಕಟ್ಟುಪದ್ಧತಿಗೂ ಇಲ್ಲ. ನಾವು ಉದಾಹರಣೆಗೆ ನೋಡುವುದಿದ್ರೆ ಕ್ಷೇತ್ರದ ಮಂಜೇಶ್ವರ ಉದ್ಯಾನ ಮಾಡದಲ್ಲಿ ಪ್ರಸ್ತುತ ದೈವಗಳು ಮಸೀದಿಗೆ ಭೇಟಿ ಕೊಡುವಂತ ಪ್ರಸ್ತುತ ಸಂದರ್ಭ ಇದೆ. ಉಚಿತವಾಗಿ ಮೊದಲು ಭೇಟಿ ಕೊಡುವಂತ ಶೇಖರಗಳಿಗೆ ಭೇಟಿ ಕೊಡುವಂತ. ಅದೇ ಉಳಿಯದ ಮಾಗನೆ ಹೋಗಿದ್ರೆ ಅಲ್ಲಿ ಕೂಡ ಅಂತೋಣಿ ಮತ್ತೆ ಅಂತ ಎನ್ನುವಂತ ಪ್ರಸ್ತುತ ಜವಾಬ್ದಾರಿ ನಾಯಕರು ಕೂಡ ವಿಶೇಷವಾಗಿ ಆ ಸಾನ್ನಿಧ್ಯದಲ್ಲಿದ್ದಾರೆ.
ಇಡೀ ದೈವಾರಾಧನೆ ಕೊಡಿಯಲ್ಲಿ 16 ವರ್ಗಗಳನ್ನು ಸೇರಿಸಿ ಒಂದು ಕಟ್ಟುಬಾರದು, ಮತ್ತೆ ಅದನ್ನು ಒಗ್ಗಟ್ಟು ಮತ್ತೆ ಬಲವಿತವಾಗಿ ಒಂದು ಸಂಘಟನೆ ಮಾಡುವಂತ ಒಂದು ಚಿಂತನೆ ಇದ್ರೆ ಅದು ದೈವಾರಾಧನೆ ಅಂತ ನಾನು ಹೇಳುವಂಥದ್ದು. ಎಲ್ಲ ಸಮುದಾಯವನ್ನು ಒಗ್ಗಟ್ಟಿಸುವಂತ, ಬಹುಶಃ ಒಂದು ಅನ್ಯ ಧರ್ಮದ ಒಂದು ಹೆಸರನ್ನು ಹೇಳಿ ಮತೀಯವಾಗಿ ಮತ್ತೆ ಕೋಮು ಸಂಘರ್ಷಣೆಗೆ ಒಳಗಾಗುವಂತ ಒಂದು ಪರಿಸ್ಥಿತಿ ಇದೆ ಈ ಹೊತ್ತಿನಲ್ಲಿ ಬಹುಶಃ. ಆದ್ರಿಂದ ನಾನು ಹೇಳುವಂಥದ್ದು ಎಲ್ಲ ಜಾತಿ ವರ್ಗಗಳನ್ನು ಒಟ್ಟು ಸೇರಿಸುವಂತ ದೇವಗಳ ಚಾಕಿರಿ ಮತ್ತು ಸೇವೆ ಮಾಡುವಂತ ಒಂದು ಮನೋಧರ್ಮ ಇದ್ರೆ ಅದು ದೈವಾರಾಧನೆಗಿದ್ದದ್ದು ಅಂತ. ಬಹುಶಃ ಪ್ರಸ್ತುತ ನೀವು ಪ್ರಶ್ನೆ ಕೇಳ್ಬಹುದು, ಎಲ್ಲರಿಗೂ ಕುಲಕಸಬನ್ನು ಮಾಡ್ಲಿಕ್ಕೆ ಆಗ್ತದ ಅಂತ ಕೇಳಬಹುದು. ಬಹುಶಃ ಶೇಷಪ್ಪ ಸಾಲಿಯರನ ಮಗಾದಂತ ಗಣೇಶ್ ಸಾಲಿಯನ್ ಬಂಗೇರ ಇವರು ಒಂದು ಉತ್ತಮವಾದಂತಹ 16 ಮನೆತನಗಳಲ್ಲಿ 16 ಮನೆಗಳು ಒಂದು ಪ್ರಸ್ತುತ ಒಂದು ಮನೆತನಕ್ಕೆ ಸಂಬಂಧಪಟ್ಟಂತ ಒಂದು ಕುಟುಂಬ ವರ್ಗದ ವ್ಯಕ್ತಿ. ಅದು ಗಣೇಶ್ ಸಾಲಿಯನ್ ಅಂತ ಅವರ ಹಿರಿಯರ ಹೆಸರು ಶೇಷಪ್ಪ ಸಾಲಿಯನ್. ಅದನ್ನೇ ಅವರು ಮುಂದುವರಿಸಿಕೊಂಡು, ಅಂದ್ರೆ ತಂದೆಯಿಂದ ಬಲುವಲಿಯಾದಂತಹ ಯಾವ ಒಂದು ನಮ್ಗೆ ಆದಾಯ ಪ್ರಮಾಣ ಅಥವಾ ಜಾತಿ ಪ್ರಮಾಣ ಸಿಗ್ಬೇಕಿದ್ರೆ ಅದು ತಾಯಿಯ ಪ್ರಮಾಣ ಸಿಗ್ಲಿಕ್ಕಿಲ್ಲ, ಜಾತಿಯ ಅಥವಾ ತಾಯಿಯ ಪ್ರಮಾಣ ಪತ್ರ ಆಗುವುದಿಲ್ಲ. ಇಲ್ಲಿ ಕೊಡುವುದಿದ್ರೆ ಒಂದು ಜಾತಿ ಪದ್ಧತಿಗೆ ಕೊಡುವುದಿದ್ರೆ ಅದು ತಂದೆಯ ಪ್ರಮಾಣ ಪತ್ರದಿಂದಲೇ ಮಗನಿಗೆ ಒಂದು ಪ್ರಮಾಣ ಪತ್ರ ಸಿಗುವಂತ ಒಂದು ಕಾನೂನು ಕಟ್ಟಳೆಯಲ್ಲಿ ಬರುವುದು. ಮತ್ತೆ ದೇವಾರಾಧನೆಯ ಕೊಡಿಯರಿಯಲ್ಲಿ ಬರುವಂತಹ ಒಂದು ಸಂಪ್ರದಾಯ ಅಂದ್ರೆ ಅಲ್ಲಿಯ ಕಟ್ಟು ಮತ್ತೆ ಮಕ್ಕಳ ಕಟ್ಟು ಎನ್ನುವಂತಹ ಒಂದು ಸಂಪ್ರದಾಯ ನಮ್ಮ ಪೂರ್ವಜರು ಮಾಡಿಕೊಂಡು ಬಂದಿದ್ದಾರೆ. ಅದು ಭೂತಾಳ ಪಂಡಿನಿಂದ ಬಂದುವಂಥದ್ದು. ಅದು ಅಲಿಯ ಕಟ್ಟು ಸಂಪ್ರದಾಯಕ್ಕೆ ಬರುವಂತ ಕುಟುಂಬ ಪಾರಂಪರೆಯಲ್ಲಿ ನಡೆಯುವಂತ ಒಂದು ಸಂಪ್ರದಾಯ ಇದ್ರೆ ಅದು ಅಲಿಯನಿಂದ ಮತ್ತೆ 92 ಮತ್ತು 60ಕ್ಕೆ ಬರ್ಪುಣವನ್ಪುನ ಅಂಜಿನ ಮಾವನಿಂದ ಅಲಿಯನಿಗೆ ಬರುವಂತ ಸಂಪ್ರದಾಯ ಕುಟುಂಬ ಪಾರಂಪರೆಯಲ್ಲಿ ಬರ್ತದೆ. ಮಕ್ಕಳ ಕಟ್ಟು ಕೂಡ ತುಳುನಾಡಿನ ದೈವಾರಾಧನೆ ಇಲ್ಲ ಅಂತ ಎಲ್ಲೂ ವಾದ ಮಾಡ್ಲಿಕ್ಕೆ ಆಗುವುದಿಲ್ಲ. ಬಹುಶಃ ಮಕ್ಕಳ ಕಟ್ಟು ನಮ್ಮ ಹಿರಿಯರು, ನಮ್ಮ ಅಜ್ಜರು ಯಾರು ಕಟ್ಟುಕೊಂಡು ಬಂದರು ಮತ್ತೆ ಅವರು ಮಕ್ಕಳು ಕಟ್ಟುಕೊಂಡು ಅದನ್ನು ಆ ಸಂಪ್ರದಾಯನ ಮುಂದುವರಿಸಿಕೊಂಡು ಬರಬೇಕಾಗ್ತದೆ. ತದನಂತರ ಆ ಮಗ ಯಾರು ಆ ಜವಾಬ್ದಾರಿ ಹೊತ್ತು ಅಥವಾ ಭೂಮಿಯಲ್ಲಿ ವಾಸ ಮಾಡಿಕೊಂಡು ಸ್ವಾಧೀನ ಮಾಡಿಕೊಂಡು ಮತ್ತೆ ಆ ಭೂಮಿಯಲ್ಲಿ ಯಾರು ಸೇವೆ ಮಾಡಿಕೊಂಡು ಬರ್ತಾ ಇರ್ತಾನೆ ಮತ್ತೆ ಅದನ್ನ ಪಾರಂಪರೆಯನ್ನು ಮುಂದುವರಿಸಿಕೊಳ್ಳುವಂತ ಜವಾಬ್ದಾರಿ ಆ ಮಗನಿಗೆ ಕೂಡ ಇರ್ತದೆ. ಆ ಮಕ್ಕಳ ಕಟ್ಟಿಗೂ ಒಮ್ಮೆ ತಿರುಗುತ್ತದೆ ಈ ಕ್ರಮಗಳು, ಅಲ್ಲಿಯ ಕಟ್ಟು ಸಂಪ್ರದಾಯಕ್ಕೂ ತಿರುಗುತ್ತದೆ. ಹೀಗೆ ನಮ್ಮ ಶಿವಶಾಂತನ ಮೇಲೆ ಒಂದು ಅಪವಾದ ಅಂದ್ರೆ ಅದು ಕ್ರಿಶ್ಚಿಯನ್ ಸಮುದಾಯದ ಒಂದು ವ್ಯಕ್ತಿಯನ್ನು ನೇಮ ಕಟ್ಟಿಸಿದಾರಂತೆ. ಬಹುಶಃ ಗಣೇಶ್ ಬಂಬದರು ಇರುವಂತ ಸಂದರ್ಭದಲ್ಲಿ ಕೂಡ ಆತ ನೇಮ ಕಟ್ಟಿದ್ದಾನೆ. ಅಲೆಂಗಡಿಯ ಒಂದು ಪ್ರದೇಶ, ಅದು ರಕ್ತೇಶ್ವರಿ ಸಾನ್ನಿಧ್ಯದ್ದು. ಅಲ್ಲಿ ಸಾಧಾರಣ 13 ವರ್ಷದಿಂದ ಬಹುಶಃ ಮೊದಲ ನೇಮ ಯಾವುದು 7 ವರ್ಷದ ಒಂದು ಮುಂಚೆ ಸಣ್ಣ ಪ್ರಾಯದಲ್ಲಿ ನಾವು ನೋಡಿದಂತ ಅದೊಂದು ಸಾಧಾರಣ ವ್ಯೂಸು ಎಲ್ಲಾ ಮಾಧ್ಯಮಗಳಲ್ಲಿ 2 ಲಕ್ಷ ಜನರು ಅದನ್ನು ವೀಕ್ಷಣೆ ಮಾಡಿದ್ದಾರೆ. ನಾನು ಅದನ್ನು ರಿಸರ್ಚ್ ಮಾಡುವಾಗ ಅಷ್ಟು ಲಕ್ಷ ಜನರು ಆ ವ್ಯೂಸ್ ಅನ್ನು ಒಪ್ಪಿದ್ದಾರೆ. ಎಂತ ಈ ಮಗುವಿಗೆ ಮುಂದೆ ಭವಿಷ್ಯತ್ತಿದೆ ಎನ್ನುವಂತ ಒಂದು ಸೂಚನೆ ಆ ಹೊತ್ತಿನಲ್ಲಿ ಕೊಟ್ಟಿದ್ದಾರೆ. ಬಹುಶಃ ಸುಶಾಂತ್ ಎನ್ನುವಂತ ಆ ಮಗುವಿಗೆ ಬಹುಶಃ ಈಗ ಒಂದು ಪ್ರಸ್ತುತ ಮಾಧ್ಯಮದಲ್ಲಿ ತೆಂಕು ಮತ್ತು ಬಡಗು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಯಾವ ಪಿಟ್ಟಿ ಅಂತ ಅಂದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ಬಂಟ ನೇಮಕ್ಕೆ ಕಟ್ಟುವಂತ ಒಂದು ವ್ಯಕ್ತಿ ಇದ್ರೆ ಅದು ಸಾಧಾರಣ ನಮ್ಮ ಪಿಟ್ಟಿ ಗಣೇಶ್ ಅಂತ, ಅದು ಗಂಧಕಾಡಿನ ತುಂಬಾ ಹೆಸರುವಾಸಿಯಾದಂತ ಒಂದು ಕ್ಷೇತ್ರದ ಒಂದು ಸೇವೆ ಮಾಡುವಂತಹ ಒಂದು ವರ್ಚಸ್ಸು ಮತ್ತು ಅವರದೇ ಆದಂತಹ ಒಂದು ಗಂಭೀರತೆ ಮತ್ತೆ ಬಂಟನ ಒಂದು ಸೇವೆ ಮಾಡುವಂತ ಆ ಬಂಟ ನೇಮದಲ್ಲಿ ವಿಶೇಷವಾಗಿ ಒಂದು ಕೀರ್ತಿಯನ್ನು, ತದನಂತರ ಅದನ್ನು ಉಳಿಸಿಕೊಳ್ಳುವಂತ ಒಂದು ಸುಶಾಂತ್ ಬಹುಶಃ ನಾನು ಈಗ ಮಾಧ್ಯಮದಲ್ಲಿ ನೋಡುವಂತ ಒಂದು ಬೇಡಿಕೆ ಇರುವಂತ ಒಂದು ಸಣ್ಣ ಪ್ರಾಯದ ಹುಡುಗನಾದ್ರೂ ಕೂಡ ಒಂದು ಬೇಡಿಕೆ ಇರುವಂತ ಒಂದು ವ್ಯಕ್ತಿತ್ವ ಅವನದು. ಆದ್ರಿಂದ ಎಲ್ಲರೂ ಅವನ ಮೇಲೆ ಒಂದು ಪ್ರೀತಿ ಮತ್ತು ವಿಶ್ವಾಸ ಇಟ್ಟು ನಿನ್ನ ತಂದೆ ಕೂಡ ಇಂಥ ಸೇವೆ ಮಾಡಿಕೊಂಡು ಬಂದಿದ್ದಾರೆ ಬೇರೆ ಬೇರೆ ಕ್ಷೇತ್ರದಲ್ಲಿ. ಬಹುಶಃ ಗಣೇಶ್ ಬಂಬರ ಜೊತೆಯಲ್ಲಿ ಮಾತ್ರ ಮೊನ್ನೆ ಒಂದು ಬೋಳೂರಿನಲ್ಲಿ ಒಂದು ಅವಕಾಶ ಅವನಿಗೆ ಅವರು ಕೊಟ್ಟರು ಕಾಣಬೇಕು. ಬಹುಶಃ ಆ ನೇಮ ಸಂದರ್ಭದಲ್ಲಿ ಅವರು ಸೇವೆ ಮಾಡುವಾಗ ಇಂಥ ಒಂದು ಅಪವಾದಗಳು ಬರ್ತದೆ ಅಂತ ಎನ್ನುವಂತ ಸೂಚನೆ ಅವರಿಗೆ ಮೊದಲೇ ಇರಲಿಲ್ಲ ಅಂತ ಕಾಣಬೇಕು. ಬಂದ ನಂತರ ಅವರಿಗೆ ಉತ್ತರ ಕೊಡಬೇಕಾಗ್ತದೆ ಈ ರೀತಿಯಲ್ಲಿ. ಆದ್ರಿಂದ ಸುಶಾಂತ್ ಎನ್ನುವಂತ ಬಹುಶಃ ಬೇರೆ ಬೇರೆ ದೊಡ್ಡ ದೊಡ್ಡ ಕಲಾವಿದರ ಜೊತೆಯಲ್ಲಿ ಕೂಡ ಸೇವೆ ಮಾಡ್ತಾ ಇದ್ದಾನೆ. ಮುಂದೆ ಅದನ್ನು ಮಾಡುವಂತ ಅವನಿಗೆ ಬಿಟ್ಟದ್ದು ಬಹುಶಃ. ಯಾಕಂದ್ರೆ
ಇಂತಹ ಸಂದರ್ಭೋಚಿತವಾದಂಥ ಒಂದು ಅಪವಾದವನ್ನು ತೆಗೆದುಕೊಳ್ಳುವಾಗ ಒಂದು ದೈವಾರಾಧನಾ ಕೊಡಿಯಡಿಯಲ್ಲಿ ಬಹುಶಃ ಅದನ್ನು ನಮ್ಮ ಹಿರಿಯರು ಮಾಡಿಕೊಂಡು ಯಾವ ಕಸವನ್ನು ಮುಂದುವರಿಸಿಕೊಂಡು ತಂದೆಯವರು ಮಾಡಿಕೊಂಡು ಹೋಗಿದ್ದಾರೋ ಅದನ್ನು ಪ್ರಸ್ತುತ ನಾನು ಮುಂದುವರಿಸಿಕೊಂಡು ಹೋಗ್ತೇನೆ ಅಂತ ಎನ್ನುವಂಥದ್ದು ಅದು ನಮ್ಮ ಹಿಂದೂ ಧರ್ಮಕ್ಕೆ ಒಂದು ವಿಶೇಷವಾದಂಥ ಒಂದು ಬಳುವಳಿ ಅಂತ ನಾನು ಹೇಳುವುದು. ಅದೊಂದು ವಿಶೇಷವಾದಂಥ ಒಂದು ಕಾಳಜಿ ಅವನದು. ಬಹುಶಃ ಪ್ರಸ್ತುತ ಮಾಧ್ಯಮಗಳಲ್ಲಿ ಬೇರೆ ಬೇರೆ ವಿಚಾರಗಳು ಬಹುಶಃ ನಮ್ಮ ಸಮುದಾಯದಲ್ಲಿ ಮತ್ತೆ ನಮ್ಮ ಸಮಾಜದಲ್ಲಿ ಇಂಥ ಅಪವಾದಗಳನ್ನು ಕೇಳಿ ಮತ್ತೆ ಸಮುದಾಯವನ್ನು ಬಿಟ್ಟು ಹೋದಂಥ ಕೆಲವು ನಮಗೆ ಮಾಧ್ಯಮಗಳಲ್ಲಿ ಕಾಣ್ತಾ ಇದೆ. ಬಹುಶಃ ಆ ಸಮಾಜದ ಗೌರವವನ್ನು ಮತ್ತೆ ದೈವಾರಾಧನೆಯ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನು ಶಿಸ್ತುಬದ್ಧವಾಗಿ ನಾನು ಈ ಧರ್ಮಕ್ಕೆ ಮತ್ತು ಈ ದೈವಾರಾಧನೆ ಪರಂಪರೆಗೆ ಚ್ಯುತಿ ಬಾರದಾಗಿ ನಾನು ನಡೆಯುತ್ತೇನೆ ಎನ್ನುವಂಥದ್ದು ಅವನಲ್ಲಿ ಇರುವಂಥ ಒಂದು ಕಾಳಜಿ ಉಂಟು ನೋಡಿ. ಅದಕ್ಕೆ ನಾವು ತಲೆ ತಗ್ಗಿಸಬೇಕಾಗ್ತದೆ. ಆದ್ರಿಂದ ಬಹುಶಃ ಭವಿಷ್ಯತ್ತು ಅವನಿಗೆ ಇದೆ. ಆದ್ರಿಂದ ಅದನ್ನು ಸಮಾಜಕ್ಕೆ ಬಿಟ್ಟಂತ ವಿಚಾರ. ಯಾವುದು ಅವನನ್ನು ನೇಮ ಕಟ್ಟಿಸುವಂಥದ್ದು ಮತ್ತೆ ಅವನನ್ನು ಮುನ್ನಡೆಸುವಂಥದ್ದು ಮತ್ತೆ ಅದನ್ನು ಸಂಪೂರ್ಣ ದೈವಾರಾಧನೆಗೆ ತನ್ನ ಶರೀರವನ್ನು ತ್ಯಾಗ ಮಾಡಿದ್ದಾನೆ. ಬಹುಶಃ ಈ ಕಾಲಘಟ್ಟದಲ್ಲಿ ಅವನಿಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ದೈವಾರಾಧನೆ ಗುಡಿಯಲ್ಲಿ ಅವನ ಒಂದು ಬಣ್ಣ ಹಾಕಿದ ನಂತರ ಎಲ್ಲ ಕಸವನ್ನು ಅವನು ಮಾಡ್ತಾ ಇದ್ದಾನೆ. ಅದರಿಂದ ಇವತ್ತಿನಲ್ಲಿ ಅವನಿಗೆ ಏನು ಮಾತಾಡಬೇಕು, ಏನು ಉತ್ತರ ಕೊಡಬೇಕಂತ ಅವನ ಒಂದು ಮುಗ್ಧತೆಯಲ್ಲಿ ಅವನಿಗೆ ಕಾಣ್ತಾ ಇದೆ. ಆದ್ದರಿಂದ ಬಹುಶಃ ಸಮಾಜ ಇದಕ್ಕೆ ಒಂದು ಉತ್ತರವನ್ನು ಕೊಡಬೇಕು. ಆದ್ದರಿಂದ ನಮ್ಮೊಳಗಿರುವಂಥ ಕೆಲವು ಜಿಜ್ಞಾಸೆಗಳು ಬಹುಶಃ ನಮ್ಮ ಸಮಾಜದಲ್ಲಿ ಇರುವಂಥ ಜಿಜ್ಞಾಸೆಗಳನ್ನು ಮಾಧ್ಯಮದ ಮುಂದೆ ಇಟ್ಟುಕೊಂಡು ಅದನ್ನು ಚರ್ಚಿಸುವುದು ಸರಿಯಲ್ಲ. ಆದ್ದರಿಂದ ಅದು ನಮ್ಮ ಒಳಗಿರುವಂಥ ಚರ್ಚೆಗೆ ಅವಕಾಶ. ಅದಕ್ಕೊಂದು ಬೇರೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡುವ. ಅದಕ್ಕೆ ಬೇರೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಸಿ ಆ ಕೊಡಿಯಡಿ ಯಾವುದು ಸರಿ ಯಾವುದು ತಪ್ಪು ಎನ್ನುವಂಥದ್ದು ನಾವೇ ಚರ್ಚಿಸಿ ಅದಕ್ಕೆ ಒಂದು ಉತ್ತರವನ್ನು. ಯಾಕಂದ್ರೆ ಪ್ರಸ್ತುತ ಬೇರೆ ಬೇರೆ ಅವರು ಹೇಳುವಂಥ ಹೇಳಿಕೆಯಲ್ಲಿ ಬಾಕಿ ಸಮಾಜದವರು ಸರಿ ಇದ್ದಾರೆ, ಪಂಬದರು ಸಮಾಜ ಸರಿ ಇಲ್ಲ ಎನ್ನುವಂಥ ಹೇಳಿಕೆ ಕೂಡ ನಾನು ನೋಡಿದ್ದೇನೆ. ಆದ್ರಿಂದ ಪಂಬದರು ಎನ್ನುವಂಥ ವರ್ಚಸ್ಸನ್ನು ಮತ್ತೆ ಅದರದಾದಂಥ ಕಟ್ಟುಪದ್ಧತಿಗಳನ್ನು ಮತ್ತೆ ಅದರದಾದಂಥ ಗೌರವವನ್ನು ಎಲ್ಲೂ ನಾವು ಕಳ್ಕೊಂಡು ಇಲ್ಲ. ಈ ಮುಂಚೆ ಕೂಡ ನಮ್ಮಲ್ಲಿ ಕೊರತೆ ಇರಬಹುದು, ಬಡತನ ಇರಬಹುದು, ಮತ್ತೆ ಸಮಸ್ಯೆಗಳು ಇರಬಹುದು. ಆ ಸಮಸ್ಯೆಗಳನ್ನು ಎಲ್ಲೂ ಮಾಧ್ಯಮದ ಮುಂದೆ ಎಲ್ಲೂ ಜನರ ಮುಂದೆ ನಾವು ಇಟ್ಟು ಅದನ್ನು ಎಲ್ಲಿ ಸರಿ ಮಾಡಬೇಕು. ಯಾಕಂದ್ರೆ ಈ ಮಾಗನೆ ಸೀಮೆ ಗ್ರಾಮ ಕುಟುಂಬ ಪದ್ಧತಿಯಲ್ಲೂ ಎಷ್ಟೋ ದೊಡ್ಡ ನ್ಯಾಯಗಳಿದ್ದರೂ ಅದನ್ನು ಪರಿಹರಿಸುವಂತ ಶಕ್ತಿ ಸಾಮರ್ಥ್ಯ ಮತ್ತೆ ವಿಶೇಷವಾದಂತಹ ಜ್ಞಾನವನ್ನು ದೇವರುಗಳು ಕೊಟ್ಟಿದ್ದಾರೆ. ಆದ್ರಿಂದ ಅದರಲ್ಲಿ ವಿಶೇಷವಾದಂಥ ಒಂದು ಗೌರವ ಪಮ್ಮದ ಸಮಾಜಕ್ಕಿದೆ. ಆದ್ದರಿಂದ ಎಲ್ಲೂ ನಮ್ಮ ನ್ಯಾಯಗಳನ್ನು ಅಥವಾ ಯಾವುದೋ ಒಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಯಾರು ಉಂಟು ಅದನ್ನು ನಮ್ಮ ಒಳಗೆ ಇದ್ದು ಅದನ್ನು ಸರಿ ಮಾಡಿಸಿಕೊಳ್ಳುವುದು ಉತ್ತಮ ಅಂತ ಈ ಸಂದರ್ಭದಲ್ಲಿ ಸುರುತಾದು ತುರುಟು ಪಾತಿರುವೆ ಶುರುವಾದ ನಮ್ಮ ದೇವರನ್ನು ಸ್ಮರಣೆ ಮಂತೊಂದು ನಮ್ಮ ಚಾನಲ್ ದಕ್ಲಿಗೆ ಮಾತಾ ನಿಕ್ಲಿಗೆ ನಮಸ್ಕಾರ ಮಂತೊಂದು ನಮ್ಮ ದೈವಾರಾಧನದ ಕಟ್ಟುಪಾಡಡೆ ಉಂಡು ದೈವನ ಕಟ್ಟಡೆ ಉಂಡು ಅಂಕುವಾಳ ಗಡಿ ಹಿಡಿದು ರಾಮೇಶ್ವರ ಗಡಿ ಹಿಡಿದು ನೀಲೇಶ್ವರ ಗಡಿ ಬಂದು ಅಂಚ ನಮ್ಮ ಈ ತುಳುನಾಡದ ನೆಟ್ಟೆ ನಮ್ಮ ನಾಗಾರಾಧನೆ ಮಲ್ಪುವ ದೈವಾರಾಧನೆ ಮಲ್ಪುವ ಮಾತ ಬೇತೆ ದೈವ ದೇವರೇನು ಮಾತ ನಮ್ಮ ಎಡ್ಡೆ ರೀತಿದು ಬಾರಿ ಪುರ್ನುಡು ವಿಜೃಂಭಣೆ ನಮ್ಮ ಮಾತ ಇಂಕುಳು ಈ ಪಂಬದ ಸಮುದಾಯದಕ್ಕಲು ರಾಜಂದ ಯೋಗು ಚಾಕರಿ ಮಲ್ತದೆ ಇನ್ ಮಾತ ನಡತೊಂದು ಬೈದ ಇಂಕಲ ಹಿರಿಯಾಕಲು ಆ ರೀತಿ ನಡಪುಡು ಎಂಚ ದಾನೆದಾಯ್ತ ಅನ್ಪನ್ಪುಣ ಆ ಮಾರ್ಗದರ್ಶನ ಎಂಕ್ಲಿಗೆ ಕೊಡ್ತೀರಿ. ಎಂಕಲ್ನ ಅಜ್ಜೇರ ಎಂಕಲ್ನ ಅಮ್ಮೆರ ಇನ್ನು ಎಂಕುಲ್ನ ಈ ಸ್ಥಿತಿಗತಿಟ್ಟು ಎಂಕಲ್ ಬಾರಿ ಓಳ್ಳ ಅಚ್ಚಿಗಟ್ಟಾದು ಸೀಮೆ ಗ್ರಾಮ ಮಾಗಣೆ ಊರು ನೀನು ಮಾತ ಬಾರಿ ದೈವದ ಕೊಡಿಯದಿಟ್ಟು ಬಾರಿ ಪೊರ್ನುಡು ಇನಿ ಮುಟ್ಟ ಒಂಜಿ ಚುಟ್ಟಿ ಬರಂದ ಲೆಕ್ಕನೆ ಹಿರಿಯಾಕಲು ಪಾಡ್ನಂಚಿತನ ಆ ಮಾರ್ಗದರ್ಶನ ಪ್ರಕಾರ ಎಂಕಲ್ ನಡತೊಂದು ಬೈದ ಐಕಿ ಎಂಕ್ಲೆಗೆ ಮುರಣಿ ಒಂಜಿ ಮಾಧ್ಯಮ ಮೂಲಕ ಬಾರಿ ಮನಸ್ಸುಗೊಂಜಿ ಬೇನೆಪುಣ ರೀತಿಡು ಒಂಜಿ ಇಂದು ಬೈದಲು ಅವು ಎಂಕ್ಲೆಗೆ ಮಾತರೆಗಿಲ್ಲ ಎಂಕಲ್ನ ಸಮಾಜವು ಎಂಕಲ್ನ ಸಮಾಜ ಅಂದತ್ತು
ನಮ್ಮ ಎಂಕಲ್ನ ನೆಟ್ಟು ದೈವಾರಾಧನೆದ ಚಾಕರಿ ಮಲ್ಪುಣಕ್ಲೆ ಮೂಜಿ ಸಮುದಾಯದಕ್ಕಳು ಪಂಬದೇರು ಪರವೇರು ನಲಿಕೆ ದಕ್ಕಲು ಒಂದು ಪಂಡು ಇನ್ನು ಮಾತೆರೆಗಳ ಪಾಲ್ಪಟ್ಟು ನೆಟ್ಟು ಅಂಚ ಅದು ಪುನಗ ನೆತ್ತೆ ಚುತಿ ಮಲ್ತೆಂದುಳ್ಳೇರು ಈ ಚುತಿ ಮಲ್ತೆ ನಾವು ಎಂಕ್ಲೆಗೆ ಮಾತೆರೆಗಳ ನೆತ್ತ ಬೇನೆ ಉಂಟು ಅಂಚ ಅದು ಪುನಃ ಎಂಕ್ಲು ಓಲ್ಲ ದೈವದ ಕೊಡಿಯಡಿಟ್ಟು ಕೋರ್ಟುಡು ಕಚೇರಿಡು ಮಾತ ಮುಗ್ಯಂಗನ ವಿಚಾರ ದೈವದ ಕೊಡಿಯಡಿಟ್ಟು ಇಂದು ಮುಗಿತದನ ಮಸ್ತ್ ಹಿನ್ನೆಲೆ ಉಂಟು ಒಂಜಿ ಇತೆನ್ನ ಬಾವೇರು ಬಂಡೇರು ಮಾತಾ ಸಮುದಾಯದಕ್ಕೆಲ್ಲ ಸೇರ್ದು ಆಪಣಂಚಿತನ ಕಟ್ಟುಪಾಡು ಕೆಲವು ಜಾಗಲೇನು ಎಂಕಲ ಉದ್ಯಾವರ ಅರಸು ಮಂಜುಷ್ಣಾರನ ಕ್ಷೇತ್ರಗಳು ಆ ರೀತಿ ಕಡಪಂಡೇರು ದೈವಳು ಅರಸು ಮಂಜುಷ್ಣಾರು ಜಮಾತದ ಪಳ್ಳಿಗೆ ಹೋದು ಭೇಟಿ ಕೊರ್ಪುನಂಚಿತನ ಕಟ್ಟುಂಡು ಐದು ಬೊಕ್ಕ ಅಕ್ಕಳಿಗೆ ಆ ಜೋಡು ಕಟ್ಟೆ ಸಿಂಹಾಸನದ ಕಟ್ಟೆಯನ್ನು ಬತ್ತದ ಅಕ್ಲ ಆ ಜಮಾತದ ಅಕ್ಲಿ ಬತ್ತದ ಕುಳ್ಳುಡು ಅಕ್ಲೇನು ದೈವಳು ಲೆಪ್ಪೋಡವು ಅಂಚನೆ ಬೇತೆ ಬೇತೆ ಜಾಗಿಡಿ ಬೇತೆ ಬೇತೆ ಆ ಗೌರವದ ಸ್ಥಾನಮಾನದ ಮರ್ಯಾದೆ ಮಾತೆರೆಗಳ ಉಂಟು ಇವ್ರಿಗೆ ಇಟ್ಟದಾದ ಮನಸ್ಸು ಗೊಂಚೂರು ಬೇಜಾರಾಗಿದ್ದಾದ ಅನ್ನಗ ಈ ಸುಶಾಂತ ಪಮ್ಮದೆ ಮೀ ಎಂಕಲ್ನ ಪದವಿನಂಗಡಿ ಪಿಟ್ಟಿ ಗಣೇಶನ ಮಗಿ ನೆನ ಪಪ್ಪಲ ಬಾರಿ ಮಲ್ಲ ಬಂಟಾಗಿ ಕಟ್ಟದು ಎಂಕಲ್ನ ಮಾತ ಮಲಮಲ್ಲ ಪಮ್ಮದ ಸಮುದಾಯದ ಒಟ್ಟಿಗೆ ಮಾತ ಕಲಾವಿದರನ್ನ ಒಟ್ಟಿಗೆ ಬಾರಿ ಮಲ್ಲ ಬಂಟಾಗಿ ಕಟ್ಟದು ಪುದಾರಿ ಕೀರ್ತಿನಿ ದೇತು ಪಡೆಯೊಂದು ವೈದ್ಯನ ಅಂಚಿತನ ಮೀ ಸುಶಾಂತ ಪಮ್ಮದನ ಪಪ್ಪ ಅವೇ ఆయన ಪಪ್ಪನ ಇನಿ ಆ ದೇವರನ್ನ ಪಾದ ಸೇರ್ದು ಹೋಗ್ತಿರಾರು ಆರ್ನ ಬಂದಿದ್ದು ಬತ್ತನಂಚಿತನ ಈ ಸುಶಾಂತ್ ಪಮ್ಮದೆ ಇಂಗೆ ಕಾಲಿ ಮುರನಿ ಆನ ಬೋಳೂರ್ದ ಬಂಡಿ ಜಾತ್ರೆ ಮೇನೊಂದು ಬಂಟ ಕಟ್ಟಾದಿರಿ ಇಂಗೇನ ಬಾಕಿ ದಿಕ್ಕಿದ ನೇಮ ತೂತು ಯಾನಂಬಿ ಎಡ್ಡೆ ಮಲ್ಪೆ ಬಾರಿ ಪೊರ್ಲು ಮಲ್ಪೆ ಅಂತ ಅನ್ಪುಣ ವಿಚಾರಡು ಯಾನ ಬಂಟಾಗಿ ಜಾರಂದಾಗಿ ಯಾನ ಕಟ್ಟದೆ ಬಂಟಾಗಿ ಸುಶಾಂತ್ ಪಮ್ಮದನ ಕಟ್ಟದೆ ಆ ಕೊಡಿಯರಿಟ್ಟು ಉಳಿ ಒಂಜಿ ಚುಟ್ಟಿಯ ಉಳಿ ಒಂಜಿ ಅಡಚಣೆನ ದಾಲಾತಿಜಿ ಬಾರಿ ಶೋಕದ ನೇಮ ನಿಖಿಲು ಮಾತ ವೀಡಿಯೋಡು ತೂತಾರೆ ಅಂಚಾದ ಪುನಗ ಎಂಕುಲು ದಾಯೆ ಎನ್ನೇನೆ ಈ ವೇದಿಕದ ಮಿತ್ತು ದೀಪ ಅನ್ನಗೆ ಎಂಕ್ಲೆಗೆ ಇಡೀ ಸಮಾಜಕ್ಕೆ ಬಾರಿ ಬೇಜಾರಾತನು ಈ ಕ್ರಿಶ್ಚಿಯನ್ ಸಮುದಾಯದ ಗಣೇಶ ಬೊಮ್ಮದೆ ಗಂತದ ನೇಮ ಕಟ್ಟದೆ ಎಂಕ್ಲೆಗೆ ಕಾಲಿ ಬಾಯಿಡು ಪಣಪುಣಿ ಹತ್ತು ಎಂಕ್ಲೆಗೆ ಪೂರ ದಾಖಲಾತಿ ಉಂಡು ಇಂದು ಮಾತ ಆಯನ ಪೂರಾ ದಾಖಲಾತಿ ಮಾತ ಉಂಡು ನೆಟ್ಟು ಸರಕಾರದಾಗಲೇ ಸೀಲ್ ಪಾರ್ದು ಕೊಡ್ತೀರಿ ಐ ಪಂಬದ ಸಮುದಾಯ ಐ SC ಏನು ಪಣಪುಣ ಪೂರ ಎಂಕ್ಲೆಗೆ ದಾಖಲಾತಿ ಕೈಟು ಪತ್ತದು ಎಂಕ್ಲೊಂದು ಪಾತೆರುಣಿ ಅಂಚ ಅದು ಪುನಗ ಈ ಆಯ್ನಂಚಿತ್ತನ ಬೇನೆಗೆ ನಿಖಿಲು ಯಾನು ಮಸ್ತ್ ಕೂಡಿಡು ನೇಮ ಕಟ್ಟೊಂದುಲ್ಲೆ ದಯನಿಗೆ ಎನ್ನಗ ಎಂಕಲ್ನ ಎನ್ನ ವಾಸ್ತವ್ಯ ಚಿಪ್ಪಾರು ಬಾಯಾರು ಗಡಿ ಪ್ರದೇಶ ಕೇರಳ ಅಂಡಲ ಈ ಕರ್ನಾಟಕ ಭಾಗಗಳು ಸುಮಾರು ಜಾಗೆಲೆಡಿ ಎಂಕ್ಲೆಗೆ ಕಲಶ ಮುದ್ರಣೆ ಧಾರಣೆ ಪಾಡ್ದು ಈ ಬಳೆ ಪಾಡ್ದು ಎಂಕ್ಲೆಗೆ ಮಾತ ಮಸ್ತ್ ತಿಕಡು ಅಜ್ಜಲು ನೇಮ ಸೀಮೆ ಮಾಗನೆಡು ಮಾತ ಮಲ್ಲ ಮಲ್ಲ ಗುಟ್ಟುಗಾಕ್ಲು ಸೇರಿದು ಎಂಕ್ಲೆಗೆ ನೇಮ ಕಟ್ಟಬೇಕು ಎಂಕ್ಲೆಗೆ ಮಸ್ತ್ ಮರ್ಯಾದೆ ಉಂಟು ಎಂಕ್ಲೆಗೆ ಮಾತ ತಿಕಡ್ಲ ಎಂಕ್ಲೆಗೆ ಒಂದು ಅಪಚಾರದ ಲೆಕ್ಕ ಆತನು ಈ ಇಂಚೆತ್ತಿನ ಅಪಚಾರ ನನ್ನ ಮಿತ್ತಿಗೆ ಬರಿಯರೆ ಬಲ್ಲಿ ಇಂದಿತ್ತ ಎನ್ನ ಬಾವಿ ಪಲ್ಲೆಕನೆ ನೇನೆ ಎಂಕ್ಲ ಉಲಾಯ್ದ ದಾದಾಂಡಲ ಒಂದು ಭಿನ್ನಾಭಿಪ್ರಾಯತನ ಎಂಕ್ಲೊಂಜಿ ಕುಳ್ಳುದು ಪಾತೆರ್ದು ಎಂಕ್ಲೊಂಜಿನಕ್ಕೆ ತೀರ್ಮಾನ ತೆಪ್ಪಡು ನೀನು ಈಡೆ ಮುಟ್ಟ ಕಣವಡು ಪಣಪಣ ಅಗತ್ಯ ಇಜ್ಜಾಳು ಅಂಚಾದ ಪುನಗ ಹೆಚ್ಚಿಗೆ ದಾಲ ಯಾನೆ ನೆಟ್ಟಿ ಪಣಿಯರ ಇಚ್ಛೆ ಪಡುತ್ತದೆ ಎಂಕಲು ನನಾತ್ ಎಡ್ಡ ರೀತಿಡು ದೈವ ದೇವರನ ಚಾಕಿರಿ ನನ್ನ ಮಾತ ನನಾತ್ ಎಡ್ಡ ರೀತಿಡು ಆವಡು ಎಡ್ಡ ರೀತಿಡು ಪೊರ್ಲುಡು ನಡಪಡು ನನಾತ್ ನಮ್ಮ ಪೀಳಿಗೆಗೆ ಇತ್ತೆ ದಾಯನಿಗೆನ್ನಗೆ ಎಂಕಲ ಬಮ್ಮದ ಸಮುದಾಯಡು ಬಾರಿ ಕಡಿಮೆ ಜನ ಮಾತ ಕಲ್ತದು ಅಕ್ಲಾಕ್ಲ ಉದ್ಯೋಗಡ ಅಕ್ಲಾಕ್ಲ ಬೇಲೆಡ ಪೋರ್ಲುಳ್ಳೇರು ಈ ಎಂಕಲ ಕುಲ ಕಸುಪು ಏರ್ಲ ಬರ್ಪುಗೇರು ಬಾರಿ ಕಡಿಮೆ ಅಂಚಾದು ಪುನಗ ನನದ ಪೀಳಿಗೆದ ಜೋಕ್ಲೆಗೆ ಈ ಕುಲ ಕಸುಪುನ ಮಾತ ಕಲ್ಪ ಒಂದು ಈ ಕುಲ ಕಸುಪು ಒರಿಯೋಡು ನಮ್ಮ ಜಲಕಲಾಂತರೋಡು ಒಂದು ನಡಪಡು ದೇವದೇವರನ ಆರಾಧನೆ ಒರಿಯೋಡು ಒಂದು ಪಂಡೊಂದು ನಿಕ್ಲೆಗೆ ಮಾತೆರೆಗಳ ಸೊಲ್ಮೆ ಸಂದ ಒಂದು ಎನ್ನ ರಡ್ಡು ಪಾತೆರು ಅನು ಉಂಟವೆ ಪ್ರಚಾರವನ್ನು ನೆಕ್ಕುದುಂಬು ಪೂರ ಬೇತೆ ಪೂರ ಕಟ್ಟಿದರು ಇದಕ್ಕಿಂತ ಮೊದಲು ಬೇರೆ ಕಡೆಯಲ್ಲೆಲ್ಲ ಸುಶಾಂತ್ ನೇಮ ಕಟ್ಟಿಕೊಂಡಿದ್ದ ಆದ್ರೆ ಅವರ ಈ ಯಾವ ಆರೋಪ ಮಾಡಿದ್ದಾರೆ ಅವರ ಗಂಡನೇ ಈ ಸುಶಾಂತ್ ಬಂಗೇರನ ಅಣ್ಣನನ್ನು ಕರೆದು ಒಂದು ಸೀಮಿತವಾದ ಒಳ್ಳೆ ಕಾರ್ಮಿಕ ಪ್ರದೇಶದಲ್ಲಿ ನೇಮ ಕಟ್ಟಿಸಿದ್ದಾರೆ. ಆವಾಗ ಪ್ರಶ್ನೆ ಗಂಡ ಕಟ್ಟಿಸಿದಾಗ ಇವರು ಪ್ರಶ್ನೆ ಮಾಡಲಿಕ್ಕೆ ಬರಲಿಲ್ಲ. ಆಮೇಲೆ ನಮಗೆ ಯಾಕೆಂದ್ರೆ ಅವರ ಗಂಡ ಕೆಲವು ಸೀಮಿತ ಪ್ರದೇಶದಲ್ಲಿ ನೇಮ ಕಟ್ಟಿಕೊಂಡು ಬಂದಿದ್ದಾರೆ.
ಅನಂತರ ಅದು ಕೆಲವೊಂದು ಅಜಲು ಪದ್ಧತಿಯಲ್ಲಿ ಬಾಕಿ ವಿಚಾರದಲ್ಲಿ ಆ ನೇಮಗಳನ್ನು ಚಿಪ್ಪರು ಗಣೇಶ ಪಂಬದರು ನೇಮ ಕಟ್ಟಿಕೊಂಡು ಬಂದಿದ್ದಾರೆ. ಆ ವಿಚಾರದಲ್ಲಿ ಮನಸ್ತಾಪಗೊಂಡು ಈ ಆರೋಪವನ್ನು ಮಾಡಿದ್ದು. ಅನಂತರ ಸುಶಾಂತ್ ಬಂಗೇರನ ಅಣ್ಣ ಖುದ್ದಾಗಿ ಅವರಿಗೆ ಈ ಆರೋಪ ಮಾಡಿದವರಿಗೆ ಕಾಲ್ ಮಾಡಿ ಕೇಳಿದ್ದಾರೆ, ಯಾಕೆ ನನ್ನ ತಮ್ಮನ ಬಗ್ಗೆ ಹೀಗೆ ನೀವು ಮಾಧ್ಯಮದ ಮೂಲಕ ಆರೋಪ ಮಾಡಿದ್ದು? ಅವನ ಬಗ್ಗೆ ನನಗೆ ಯಾವುದೇ ಬೇಜಾರಿಲ್ಲ, ಅವನು ಇದಕ್ಕಿಂತ ಮುಂಚೆಯೂ ನೇಮ ಕಟ್ಟಿದ್ದಾನೆ, ಅದರ ಬಗ್ಗೆ ಅಲ್ಲ. ಆಗ ಇವನಿಗೆಲ್ಲ ನಿಮ್ಮ ಗಂಡನೇ ಕರೆದು ನೇಮ ಕಟ್ಟಿಸಿದ್ದಾನೆ ಅಲ್ಲ, ಆಗ ನಿಮಗೆ ಪ್ರಶ್ನೆ ಮಾಡಬಹುದಿತ್ತಲ್ಲ ನಿಮ್ಮ ಗಂಡನನ್ನೇ ಅಂತ. ಅದಕ್ಕೆ ಅವರು ಯಾವುದೇ ಉತ್ತರವಿಲ್ಲ. ನನಗೆ ಚಿಪ್ಪರು ಗಣೇಶ್ ಪಂಬದ ಮೇಲೆ ವೈಯಕ್ತಿಕವಾದ ನಮಗೆ ಒಂದು ಕೋಪ ಉಂಟಂತ, ಅದಕ್ಕಾಗಿ ನಾನು ಮಾಧ್ಯಮದ ಮುಖಾಂತರವಾಗಿ ಅವನನ್ನು ತೇಜಾವಧೆ ಮಾಡಲಿಕ್ಕೆ ನನಗೆ ಇದೇ ಸರಿಯಾದ ಮಾರ್ಗ ಅಂತ ನಾನು ಕೈಗೊಂಡದ್ದು. ಮತ್ತೊಂದು ವಿಚಾರ ಅವರು ಮೊನ್ನೆ ಒಂದು ಹೇಳಿದ್ರು ಮಾಧ್ಯಮದ ಮೂಲಕವೇ, ಗಣೇಶ ಪಂಬದರವರ ಅಲಿಯನಲ್ಲಿ ನಾನು ಪ್ರಶ್ನೆ ಮಾಡಿದ್ದೇನೆ ಅಂತ. ಕಾಲ್ ಮಾಡಿದ್ರು ಸರಿ, ಕಾಲ್ ಮಾಡಿ ಅವರು ಬೇರೆ ವಿಷಯದ ಬಗ್ಗೆ ಮಾತನಾಡಿದ್ದು. ಆ ಗಣೇಶ್ ಪಂಬದರವರ ಬಗ್ಗೆ ವೈಯಕ್ತಿಕ ಅವರೆಂತ ಇದು ಹೇಳಿದ್ದು ಅದರ ಬಗ್ಗೆ. ಆಗ ನಾನೇ ಕೇಳಿದ್ದು, ಯಾಕೆ ಈ ತರ ನೀವು ಮೊನ್ನೆ ಆ ಬೋಳೂರಿನ ಕಮಿಟಿಯವರಿಗೆ ಒಂದು ಕಾಲ್ ಮಾಡಿ ಹೇಳಿದ್ದು? ಅದು ನಾನು ಏನ್ ಬೇಕಾದ್ರೂ ಹೇಳ್ತೇನೆ, ನಿಮ್ಮನ್ನು ಮಂಗಳೂರಿಗೆ ಬಂದು ನೇಮ ಕಟ್ಟದ ಹಾಗೆ ಮಾಡ್ತೇನೆ ಅಂತ ಹೇಳಿದ್ರು. ನಾನು ಯಾವುದೇ ಆಗ ನಾನು ಹೇಳಿದೆ, ಪರವಾಗಿಲ್ಲ, ಅದೇ ಬೋಳೂರಿನ ಆ ದೈವಗಳು ನೋಡ್ತಾರೆ ಅಂತಾನೆ ಹೇಳಿ ನಾನು ಕಾಲ್ ಕಟ್ ಮಾಡಿದ್ದೇನೆ. ಅವರು ನಾನು ಉಡಾಫೆ ಉತ್ತರ ಕೊಟ್ಟಿದ್ದೇನೆ, ನೀವು ಹೆಂಗಸು ಬಂದು ಮುಖಕ್ಕೆ ಅರದಲ ಹಾಕಿ ನೇಮ ಕಟ್ತೀರಾ ಅಂತ ನಾನು ಯಾವುದೇ ಸವಾಲನ್ನು ಅವರಿಗೆ ಹಾಕಲಿಲ್ಲ. ಅಂತ ಸವಾಲು ಹಾಕಿದ್ರೆ ಅವರು ನಾ ಮಾತನಾಡಿದ ಕಾಲ್ ರೆಕಾರ್ಡ್ ಉಂಟಲ್ಲ, ಅದನ್ನು ತೋರಿಸಬಹುದಿತ್ತಲ್ಲ, ಕೇಳಿಸಬಹುದು. ಅವರಲ್ಲಿ ಯಾವುದೇ ದಾಖಲೆಗಳಿಲ್ಲದೆ ಅವರು ಈ ಮಾಧ್ಯಮದ ಮುಖಾಂತರ ಬಂದು ನಮ್ಮ ಬಗ್ಗೆ ಒಂದು ತೇಜಾವಧೆ ಮಾಡುದು ಇದು ತಪ್ಪು. ನೇಮ ಆದಲ್ಲಿ ಸಮಾಧಾನ ಇಲ್ಲ ಅಂತ ಯಾವುದೇ ಅಲ್ಲಿ ಗುತ್ತುಬರಿಕೆಯವರಾಗ್ಲಿ, ಅಲ್ಲಿ ಸೇರಿದ ಕಮಿಟಿಯವರಾಗ್ಲಿ, ಮಹಿಳಾ ಮಂಡಳಿಯವರಾಗ್ಲಿ ನಮಗೆ ಯಾವುದೇ ತರ ಕಾಲ್ ಮಾಡಿ ಯಾವುದೇ ಹೇಳಿಲ್ಲ. ನೇಮ ಮುಗಿದ ನಂತರ ಆ ಕೊಡಿ ಇಳಿಸುವಲ್ಲಿ ಅವ್ರು ಹೇಳಿದ್ರು, ಇದು ಮೊದಲಿನ ಇದು ಸಾಂಪ್ರದಾಯಿಕವಾಗಿ ಕಟ್ಟುವ. ನೀವು ನೇಮವನ್ನು ಆ ಜಾರಂದಾಯ ಬಂಟ ಆ ದೈವದ ನೇಮವನ್ನು ಕೂಡ ನೋಡಿರ್ಬಹುದು. ಮೊದಲಿನ ರೀತಿಯಲ್ಲಿ ಯಾವ ರೀತಿ ಪರಂಪರೆಯನ್ನು ನಾವು ಉಳಿಸಿಕೊಂಡು ಬಂದಿದ್ದೇವೋ ಅದೇ ರೀತಿ ನಾವು ಮಾಡಿಕೊಂಡು ಬಂದಿದ್ದೇವೆ. ಅವರು ಕೂಡ ನಮಗೆ ಸಹ ಈ ರೀತಿ ನೀವು ಒಳ್ಳೆ ರೀತಿ ಮಾಡಿದ್ದು, ನಿಮ್ಮ ನೇಮಗಳು ಆ ದೈವಕ್ಕೆ ಹಾಗೂ ನಮಗೆ ನಾವು ಮಾಡಿಸಿದವರಿಗೆ ನಮಗೆ ತೃಪ್ತಿ ತಂದಿದೆ ಅಂತ ಅವರು ಹೇಳಿದ್ದಾರೆ. ನಮ್ಮ ಒತ್ತಾಯ ಯಾವುದೇ ಅವರನ್ನು ಒತ್ತಾಯ ಅಂತಲ್ಲ, ನಮ್ಮ ಸಮಾಜಕ್ಕೆ ಹಾಗೂ ಈಗ ಸುಶಾಂತ್ ಪಂಬದ ಮತ್ತು ಚಿಪ್ಪರು ಗಣೇಶ ಪಂಬದರವರಿಗೆ ಅವರ ಮೇಲೆ ಮಾಡಿದಂತಹ ಆರೋಪಗಳು ತುಂಬಾ ಆರೋಪಗಳು ಮಾಡಿದ್ದಾರೆ. ಅಂದ್ರೆ ಯಾವುದೇ ಆಧಾರಗಳಿಲ್ಲದೆ ಮಾಡಿದಂತ ಆರೋಪಗಳು ಇವು. ಅಂದ್ರೆ ಅವರಲ್ಲಿ ಇದಕ್ಕೆ ಯಾವುದೇ ರೀತಿ ದಾಖಲೆಗಳಾಗ್ಲಿ ಅಥವಾ ಮಾತನಾಡಿದ್ದಕ್ಕೆ ಕಾಲ್ ರೆಕಾರ್ಡ್ ಆಗ್ಲಿ ಅವರಲ್ಲಿ ಯಾವುದೂ ಇಲ್ಲ. ಹಾಗಾಗಿ ನಾವು ಹಿರಿಯರು ಮಾಡಿದಂತ ಕಟ್ಟುಪಾಡಿನ ಪರಂಪರೆ ನೇಮ ಕಟ್ಟುವ ಈ ಕೆಲಸವನ್ನು ಮಾಡಿಕೊಂಡು ಬಂದಿದ್ದೇವೆ. ಇದು 4 ಊರುಗಳಿಗೆ ನಾವು ಹೋಗಿ ಚಾಕರಿ ಮಾಡುವಲ್ಲಿಗೆ ಇನ್ನು ಮುಂದೆ ಮಾಧ್ಯಮಗಳಾಗ್ಲಿ ಅಥವಾ ಅವರಿಗೆ ಬೇರೆ ಯಾವುದೇ ವೈಷಮ್ಯಗಳಿದೆ ಬಂದು ನಮ್ಮಲ್ಲಿ ನೇರವಾಗಿ ಅಥವಾ ನಮ್ಮ ಜಾತಿ ಸಮುದಾಯ ಇದು ಪಂಬದರೆಯನೆ ದೈವಾಧಿಕಾರ ಸಂಘ ನಮ್ಮ ಸಂಘ ಉಂಟು, ಅದಕ್ಕೆ ಬಂದವರು ದೂರು ಕೊಡಬಹುದಿತ್ತಲ್ಲ. ಇದು ಅದಕ್ಕೆ ಕೂಡ ಇವರು ತಿಳಿಸಲಿಲ್ಲ. ಯಾಕಂದ್ರೆ ನಾವು ಪಂಬದ ಅಂತ ಅವರು ಹೇಳಿಕೊಂಡು ಬರ್ತಿದ್ದಾರೆ. ಪಂಬದ ಸಮುದಾಯದ ಯಾವುದೇ ಕಾರ್ಯಕ್ರಮಗಳಾಗ್ಲಿ ಯಾವುದೇ ವಿಚಾರದಲ್ಲಿ ಅವರು ಬರುವುದಿಲ್ಲ. ಈ ಸುಶಾಂತ್ ಅವರ ತಾಯಿ ಆಗ್ಲಿ ಅವರ ಫ್ಯಾಮಿಲಿ ಎಲ್ಲರೂ ಬಂದು ಪಂಬದರ ಈ ಕೂಡುಗಟ್ಟಿನಲ್ಲಿ ಎಲ್ಲ ರೀತಿಯಲ್ಲಿ ನಾವು ಪಾಲ್ಗೊಂಡು ಆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಈ ಆರೋಪ ಮಾಡುವವರು ನಮ್ಮ ಪಂಬದರ ಸಮುದಾಯದವರಿಗೆ ಇವರ ಹೆಸರೇ ಗೊತ್ತಿಲ್ಲ, ಕೆಲವರಿಗೆ ಅವರ ಮುಖ ಪರಿಚಯ ಇಲ್ಲ. ಹಾಗಾಗಿ ನಾವು ಅವರನ್ನು ನಾವು ಮಾಡಿಕೊಂಡು ಬರುವಂತಹ ನೇಮದ ಕಟ್ಟುಪಾಡಿಗೆ ಇನ್ನು ಮುಂದೆ ಯಾವುದೇ ರೀತಿಯ ತೊಂದರೆಗಳು ಬರಬಾರ್ದು ಅಂತ ಇದಕ್ಕೆ ನಾವೊಂದು ಸ್ಪಷ್ಟೀಕರಣ ನೀಡಲಿಕ್ಕೆ ಅವರು ಕಾನೂನಿನ ಮೂಲಕ ಹೋಗ್ಬೇಕಾದ್ರೆ ಅವರಿಗೆ ಆಧಾರಗಳು ಬೇಕು. ಆಧಾರಗಳು ನಮ್ಮ ಹತ್ರ. ಅವರು ಕಾನೂನಿನ ಮೂಲಕ ಹೋದ್ರೆ ನಾವು ಸಹ ಅದಕ್ಕೆ ಬದ್ಧರಿದ್ದೇವೆ. ನಮ್ಮಲ್ಲಿ ಇವರ ಸುಶಾಂತ್ ಪಂಬದರವರು ಅದಕ್ಕೆ ಬೇಕಾದ ಈಗ ಅವರಿಗೆ ಆದಂತ ಆರೋಪದ ಮೇಲೆ ಅವರು ಅದಕ್ಕೆ
ತೀರ್ಮಾನಗಳು ಅವರು ತಗೊಳ್ತಾರೆ, ಅವರ ತಾಯಿ ಆಗ್ಲಿ ಅವರು ಎಲ್ಲ ನಾವು ತಗೊಳ್ತೇವೆ. ಹಾಗೂ ನಮ್ಮ ಪಮ್ಮದರ ಬಗ್ಗೆ ಇದು ಅವ್ರು ಬಂದು ದೂರು ಕೊಡ್ಬೋದಿತ್ತಲ್ಲ.